ಸುರತ್ಕಲ್ನ ಇಂಡಿಯಾ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ, ಅಷ್ಟಪವಿತ್ರ ನಾಗಮಂಡಲೋತ್ಸವ, ಶ್ರೀ ಪಿಲಿ ಚಾಮುಂಡಿ ತಾಯ್ವದ ಧರ್ಮ ನೇಮೋತ್ಸವದ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಂಗಳೂರು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಆತ್ಮನ ಅನುಸಂಧಾನ ಆಗಬೇಕಾದ್ರೆ ಶ್ರದ್ಧೆ, ಭಕ್ತಿ, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇದು ದೇವರಲ್ಲಿ, ಧರ್ಮದಲ್ಲಿ ಅಚಲವಾಗಿರ್ತಕ್ಕಂಥ ನಂಬಿಕೆಗಳನ್ನು ಇಟ್ಕೊಂಡಿದ್ದರೆ ಆ ಅನುಭೂತಿ ಆಗೋದು ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಅದು ಸಾಧ್ಯವಾಗುವುದೇ ಇಲ್ಲ. ಬದುಕು ಬಂದಿರುವಂಥದ್ದೇ ಸ್ವಸಂಧಾನವನ್ನು ಮಾಡಿಕೊಳ್ಳಿಕ್ಕೆ. ಇವತ್ತು ಮನುಷ್ಯ ಒಬ್ಬ ಅನ್ವೇಷಕ. ಅವನ ಅನ್ವೇಷಕ ಪ್ರತಿ ದಿನವೂ ಪ್ರತಿ ಕ್ಷಣವೂ ಅನ್ವೇಷಣೆ ಮಾಡ್ತಾ ಹೋಗ್ತಾನೆ. ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ. ಕೆಲವರು ತನ್ನ ಬದುಕಿನ ಕುರಿತು ಅನ್ವೇಷಣೆ ಮಾಡ್ತಾರೆ, ಕೆಲವರು ತನ್ನಲ್ಲಿರ್ತಕ್ಕಂಥ ಅಂತಃಸತ್ವ ಶಕ್ತಿಯನ್ನು ಕಂಡುಕೊಳ್ಳಲಿಕ್ಕೆ ಅನ್ವೇಷಣೆಗಳನ್ನು ಮಾಡ್ತಾರೆ. ಇನ್ನು ಕೆಲವರು ಲೌಕಿಕವಾದ ಜೀವನವನ್ನು ನಡೆಸೋದು ಹೇಗೆ ಅಂತೇಳಿ ಅದರ ಬಗ್ಗೆ ಚಿಂತನೆ ಮಾಡ್ತಾರೆ. ಅನಂತರ ವೇದಮೂರ್ತಿ ಶ್ರೀ ಕೋಡಿಮಜಲು ಅನಂತ ಪದ್ಮನಾಭ ಉಪಾಧ್ಯಾಯ ಪೊಳಲಿ ಅವರು ಜ್ಯೋತಿಷ್ಯ ಶಾಸ್ತ್ರ ಮತ್ತು ವೈಜ್ಞಾನಿಕ ಪರಿಕಲ್ಪನೆ ಎಂಬುದರ ಬಗ್ಗೆ ಧಾರ್ಮಿಕ ಉಪನ್ಯಾಸವನ್ನ ನೀಡಿದರು. ಜ್ಯೋತಿಷ್ಶಾಸ್ತ್ರ ಎಂಬುದು ವೇದಾಂಗವಾದಂತಹ ಶಾಸ್ತ್ರ. ವೇದದ ಷಡಂಗಗಳಲ್ಲಿ ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಾಂಗಾನಿ ಷಡ್ ಎಂಬ ಹಾಗೆ ಅಮರಕೋಶ ಕರ್ತೃ ಅಂತ ಅಮರಸಿಂಹರು ಹೇಳಿದಂತಹ ಪ್ರಕಾರ ಇದು ಆ ಷಡಂಗಗಳಲ್ಲಿ ಒಂದು. ಯಾವ ರೀತಿಯಲ್ಲಿ ಒಂದು ಮನುಷ್ಯರಿಗೆ ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನಯನ ಅಥವಾ ಕಣ್ಣು ಎಂಬುದು ಪ್ರಧಾನವಾಗಿ ಉಂಟಾ, ಹಾಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಈ ಜ್ಯೋತಿಷ್ಶಾಸ್ತ್ರ ಒಂದು ಪ್ರಧಾನವಾದ ಶಾಸ್ತ್ರ ಅಂತ ಹೇಳ್ತದೆ. ಯಾಕಂದರೆ ಬೇರೆ ಯಾವ ಅವಯವಗಳು ಷಡಂಗಗಳು ಇದ್ದರೂ ಕೂಡ ಅದರಿಂದ ಕಣ್ಣು ಇಲ್ಲದಿರಲು ಮನುಷ್ಯನಿಗೆ ಹೆಚ್ಚು ಪ್ರಯೋಜನ ಆಗುವುದಿಲ್ಲ. ಹಾಗೆಯೇ ಈ ವೇದಾಂಗವಾದಂಥ ಜ್ಯೋತಿಷ್ಶಾಸ್ತ್ರವು ಪ್ರಧಾನವಾದ ಶಾಸ್ತ್ರ ಅಂತ ಹೇಳ್ತಾ ನಮ್ಮ ಪೂರ್ವ ಋಷಿಕಾರ ಹೇಳಿದಂತಹ ಒಂದು ಶ್ಲೋಕವನ್ನು ಹೇಳ್ತೇನೆ. ಅಪ್ರತ್ಯಕ್ಷ ಈ ಸಂದರ್ಭ ಧಾರ್ಮಿಕ ಸಭೆಯಲ್ಲಿ ಸುರತ್ಕಲ್ನ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಚಂದಪ್ಪ ಗುರಿಕಾರ, ಜಯರಾಮ್ ಭಟ್, ಕಡಂತಲೆ ಸುರೇಶ್ ಭಂಡಾರಿ, ಸುರೇಶ್ ಚಂದ್ರ ಶೆಟ್ಟಿ, ಯಶ್ಪಾಲ್ ಸುವರ್ಣ, ಬ್ರಹ್ಮಕಲಶ ನಾಗಮಂಡಲ ಧರ್ಮ ನೇಮೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಹಾಬಲ ಪೂಜಾರಿ ಕಡಂಬೋಡಿ ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.